ಹಲೋ. ಹಲೋ, ನಮಸ್ತೆ. ಸೂರ್ಯಪ್ರಸಾದ್ ಬಂಟ್ವಾಳ. ನಮಸ್ಕಾರ ಸರ್. ಈ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆಯುವಂತಹ ಕಾರ್ಮಿಕ ಶೋಷಣೆ ಬಗ್ಗೆ ಯಾರು ಚಕ್ರವೇ ಎತ್ತುವುದಿಲ್ಲ. ನೋಡಿ, ಸರ್ಕಾರವಷ್ಟೇ ಆ ಕುರುಡು ಕುರುಡು ನೀತಿಯನ್ನು ಅನುಸರಿಸ್ತಾ ಉಂಟು. ಹೌದು. ನೋಡಿ, ಅಲ್ಲಿ ಎಷ್ಟು ಕಾರ್ಮಿಕ ಶೋಷಣೆ ಆಗ್ತಿದೆ ಅಂದ್ರೆ, ಸ್ವಚ್ಛತಾ ಸಿಬ್ಬಂದಿಗಳಾಗಿರ್ಬಹುದು, ಮತ್ತೆ ಬೀದಿ ದೀಪದ ಇವರು ಸಿಬ್ಬಂದಿಗಳಾಗಿರ್ಬಹುದು, ಮತ್ತೆ ನೀರು ಸರಬರಾಜು ಇಲಾಖೆಯಲ್ಲಿ ಕೆಲಸ ಮಾಡುವವರು ಇರ್ಬಹುದು. ಹೌದು. ನೋಡಿ, ಎಲ್ಲಿವರೆಗೆ ಅಂದ್ರೆ ಅವರಿಗೆ ಹೈಕೋರ್ಟ್ ಆರ್ಡರ್ ಬಂದರೂ ಕೂಡ ಹಾ, ಮಹಾನಗರ ಪಾಲಿಕೆ ಪರ್ಮನೆಂಟ್ ಮಾಡ್ಬೇಕಂತ ಇದ್ರು ಮಾಡ್ಲಿಲ್ಲ. ಹೌದು ಹೌದು. ಅಂದ್ರೆ ಅದು ಕಾರ್ಮಿಕ ಶೋಷಣೆ ಅಲ್ವಾ? ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಧ್ವನಿ ಅಡಗಿಸುವಂತ ಕೆಲಸ ನಡೀತಾ ಉಂಟಲ್ಲ ಅಧಿಕಾರಿಗಳಿಂದ. ಹೌದು. ಇದ್ರ ಬಗ್ಗೆ ಒಂದು ಉಗ್ರ ಪ್ರತಿಭಟನೆ ಆಗ್ಬೇಕು. ಯಾರು ಏನ್ ಗೊತ್ತಾ, ಸ್ವಚ್ಛತೆ ಕಾರ್ಯಕ್ರಮ ಯಾರು ಮಾಡ್ಲೇಬಾರ್ದು, ಸರಿ. ನೀರು ಕೂಡ ಬಿಡ್ಲೇಬಾರ್ದು. ಆವಾಗ ಗೊತ್ತಾಗ್ತದೆ. ಹಾ. ನೋಡಿ, ಬಿಸಿ ತಾಗದೆ ಬೆಣ್ಣೆ ಕಾಗುದಿಲ್ಲ ಅಂತ ಹೇಳ್ತಾರಲ್ಲ, ಹೌದು ಹೌದು. ಇವರಿಗೆ ಪ್ರತಿಭಟನೆ ಅಸ್ತ್ರಣ. ಹಾ. ಒಂದು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಇವರಿಗೆ ಸ್ಪಂದಿಸುವಂತ ಒಂದು ನೈತಿಕತೆ ಇಲ್ಲ ಅಂದ್ರೆ ಈ ಅಧಿಕಾರಿಗಳಾಗ್ಲಿ, ಕಾರ್ಪೊರೇಟರ್ಗಳಾಗ್ಲಿ, ಈ ಸರ್ಕಾರವಾಗ್ಲಿ ಯಾಕೆ ಬೇಕು ಅನ್ನೋದು ನನ್ನದೊಂದು ಪ್ರಶ್ನೆ. ಹೌದು, ಒಳ್ಳೆ ಪ್ರಶ್ನೆ ಅದು. ನಿಮ್ಮ ಒಳ್ಳೆ ವಿಚಾರ ಅದು ಹೇಳಿರುವಂಥದ್ದು. ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಧನ್ಯವಾದಗಳು. ಅಲ್ಲ, ಬಹಳ ಅಲ್ಲ ಅವರು ಹೇಳಿದ್ದು ಸರಿ. ಅದು ಅಂದ್ರೆ ಒಂದಲ್ಲ, ನಿಮ್ಮ ಇಲಾಖೆಗಳು ಅಂತಲ್ಲ. ಹೌದು ಸರ್. ಈಗ ನಾವು ಬಗೆದಷ್ಟು ಮತ್ತೆ ಹೊರಗೆ ಬರ್ತಾ ಇದೆ ಅಂತ ಹೇಳ್ತೇವಲ್ಲ ಸರ್. ಅವರು ನೀರು ಸರಬರಾಜು ಅಂತ ಹೇಳಿದ್ರೆ ಅವರು ಕೂಡ 260 ಜನ ಇದ್ದಾರೆ ಮಂಗಳೂರು ಕಾರ್ಪೊರೇಷನ್ ಅಲ್ಲಿ. ಸರಿ. 260 ಜನರಲ್ಲಿ ಅದು ಹಿಂದೆ ಅವರು ಹೈಕೋರ್ಟ್ಗೆ ಹಾಕಿದ್ರು. ಹೈಕೋರ್ಟ್ಗೆ ಹಾಕಿ ಒಂದು 16 ಜನರಿಗೆ ಅದು ನೇಮಕಾತಿದ್ದು ಆದೇಶ ಬಂದಿದೆ. ಅದು DC ಅವರು ಅದನ್ನೇ ಹಾಗೆ ಇಟ್ಕೊಂಡು ಕೂತಿದ್ದಾರೆ. ಇದು ದೊಡ್ಡ ತಪ್ಪು. ಮತ್ತೆ ಏನಂತ ಹೇಳಿದ್ರೆ, ಅದು ಮೊನ್ನೆದೊಂದು ಇದು ಕಮಿಷನರ್ ಒಟ್ಟಿಗೆ ಮೀಟಿಂಗ್ ಇದೊಂದು ಪ್ರಸ್ತಾಪ ಮಾಡಿದ್ದಕ್ಕೆ ಅವರು ಉಮಾದೇವಿ ಪ್ರಕರಣವನ್ನು ಅಲ್ಲಿಟ್ಟು ಅದನ್ನು ಬಾಯಿ ಮುಚ್ಚಿ ಸಾಕಿದ್ರು. ಅಲ್ಲ, ನನಗೆ ಒಂದು ವಿಚಾರ ಈಗ ಹೇಳಿದ್ರಲ್ಲ, ಈಗ ನಾರ್ಮಲಿ ಒಂದು ಯೂನಿಯನ್ಗಳನ್ನು ಅಥವಾ ಸಂಘಟನೆಗಳನ್ನು ಕರೆದು ಒಂದು ಮೀಟಿಂಗ್ ಅಂತ ಜಿಲ್ಲಾ ಮಟ್ಟದ ನಡೀತಾ ಇದೆ, ಅದು ನಡೆಯೋದಿಲ್ವಾ? ಆ ಥರದ್ದು ಹೇಳೋದಿಲ್ವಾ? ನಡೀತದೆ. ನಾವು ಆ ರೀತಿ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡಿದ್ದೇವೆ, ಮಾಡ್ತಾ ಇದ್ದೇವೆ. ಆದರೆ ಇದು ಈ ಹೊರಗುತ್ತಿಗೆ ಅನ್ನೋದು ಉಂಟಲ್ಲ ಸರ್, ದೊಡ್ಡ ಗುಲಾಮಗಿರಿ. ಇದು ಸರ್ಕಾರವೇ ಒಂದು ಗುಲಾಮಗಿರಿಯನ್ನು ಮಾಡ್ತಾ ಇದೆ. ಸರ್ಕಾರವೇ ಹೊರಗುತ್ತಿಗೆ. ನೋಡಿ, ಕೇರಳದಲ್ಲಿ ಸಹ ಅಂತ ಹೊರಗುತ್ತಿಗೆಗಳು ಒಂದು ವೇಳೆ ಇದ್ರೂ ಆ ನಿಯಮಾವಳಿ ಒಳಗೆ 8 ಗಂಟೆ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಆದರೆ ಇಲ್ಲಿ ಬಂದ ಕೂಡಲೇ ಅದೇನು ಯಾಕೆ ಬದಲಾವಣೆ ಆಗ್ತದೆ ಅಂತ ಇಲ್ಲಿ ಬಹಳಷ್ಟು ಶೋಷಣೆಗಳು ನಡೀತಾ ಇದೆ ನೀವು ಹೇಳುವಂಥ. ಮತ್ತೆ ಇನ್ನೊಂದು ಕೇಳಬೇಕಿತ್ತು ನನಗೆ. ಈಗ ಸಾಮಾನ್ಯವಾಗಿ ನಿವೃತ್ತಿ ಆದಮೇಲೆ ಏನಾದರೂ ಒಂದು ಸೌಲಭ್ಯಗಳು ಇರ್ತದೆ ಅಂತ, ಇದರಲ್ಲಿ ನಿವೃತ್ತಿ ಆದಮೇಲೆ ಏನಾದರೂ ಇದೆ ಅಥವಾ ಮತ್ತಷ್ಟು ಇದರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ MB ನಾಗಣ್ಣಗೌಡರು ನಮ್ಮ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಸಂಘಟನೆ ಹೋರಾಟದ ಮೂಲಕ ಕೂಡ ತಿಳಿಸಿದೆ. ಇವತ್ತು ನೇರ ಪಾವತಿ ಕಾರ್ಮಿಕರು ಇವತ್ತು ಎಷ್ಟೋ ಜನ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಹಳಷ್ಟು ಕಾರ್ಮಿಕರು ದುಡಿದು ರಿಟೈರ್ಡ್ ಆಗಿದ್ದಾರೆ. ಈಗ ನೇರ ಪಾವತಿ ಆದಂಥ ಸಂದರ್ಭದಲ್ಲಿ, ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದನ್ನೊಂದು ಸರ್ಕಾರದ ಮುನ್ನೆಲೆಗೆ ತರ್ತಾರೆ. ಏನಂತ ಹೇಳಿದ್ರೆ, ಒಂದು ನೇರ ಪಾವತಿಯಲ್ಲಿ ಈಗ ಅವ್ರು ಏನಾದರೂ ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಏನಿಲ್ಲ, ಅವರಿಗೆ ಸರ್ಕಾರ ಒಂದು 10 ಲಕ್ಷ ರೂಪಾಯಿ ಕೊಡುವಂಥ ಕೆಲಸವನ್ನು ರಿಟೈರ್ಡ್ ಇದರ ಸಮಯದಲ್ಲಿ ಕೊಡಬೇಕು ಅಂತೇಳಿ ಅದು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಸ್ವಲ್ಪ ಒಲವನ್ನು ತೋರಿಸಿತ್ತು. ಖಂಡಿತವಾಗ್ಲೂ ಕೊಡ್ತೇವೆ ಹಾಗೆ ಅಂತ ಹೇಳಿ ಎಲ್ಲ ಆದೇಶವನ್ನು ಮಾಡಿತು, ಎಲ್ಲ ಮಾಡಿತು. ಆದರೆ ಇದುವರೆಗೂ ಯಾರಿಗೂ 1 ರೂಪಾಯಿ ಸಿಕ್ಕಿದ್ದು ಏನಿಲ್ಲ. ನೋಡಿ, ಈಗ ಸಮಸ್ಯೆ ನೋಡಿ, ಈಗ ಬಹಳಷ್ಟು ವೇಗವಾಗಿ ಅಂದರೆ ಆಧುನಿಕತೆ ಅಂತ ಹೇಳ್ತಾರೆ, ನಾವು ಡೆವಲಪ್ಮೆಂಟ್ ಆಗಿದ್ದೇವೆ ಅಂತ ಹೇಳ್ತಾರೆ, ನಮ್ಮ GDP ಹೆಚ್ಚಾಗಿದೆ ಅಂತ ಹೇಳ್ತಾರೆ, ಅದು ಇದು ಎಲ್ಲ ತುಂಬ ಕಥೆಗಳನ್ನೆಲ್ಲ ಹೇಳ್ತೇವೆ. ನಾವು ಶ್ರೀಮಂತರಾಗಿದ್ದೇವೆ ಅಂತ. ಮತ್ತು ನಾವು 4ನೇ ಶ್ರೇಷ್ಠವಾದಂಥ ಶ್ರೀಮಂತ, ಈಗ ಶ್ರೀಮಂತ ಅಂತಲ್ಲ, ಮುಂದುವರಿದ ರಾಷ್ಟ್ರ ಅಂತ ಹೇಳ್ತೇವೆ. ಹೀಗಿರುವಾಗ ಮುಖ್ಯವಾಗಿ ಒಂದು ಫೌಂಡೇಶನ್ ಅಥವಾ ಬುನಾದಿ ಯಾರಂದರೆ ಅಲ್ಲಿನ ಕಾರ್ಮಿಕರು. ಈ ಕಾರ್ಮಿಕರ ಆರ್ಥಿಕ ಪರಿಸ್ಥಿತಿ ಮನೆಯದ್ದು ಹೇಗಿದೆ ಸರ್? ಹೇಗಿದೆ ಆರ್ಥಿಕ ಪರಿಸ್ಥಿತಿ? ಆರ್ಥಿಕ ಪರಿಸ್ಥಿತಿಯಲ್ಲಿ ಸರ್ ನಾನು ಹಾಗೆ ಒಂದು ಉಲ್ಲೇಖ ಮಾಡಿದ್ದೆ. ಈಗ ನೋಡಿ, ಅವರು 17-18 ಸಾವಿರ ರೂಪಾಯಿ ದುಡಿತಾರೆ ಅಲ್ಲಿ ಸರ್. 18 ಸಾವಿರದಲ್ಲಿ ದುಡಿದ್ರೆ ಅವರಿಗೆ 5,000 ರೂಪಾಯಿ. ಇಂಥ ಮಂಗಳೂರು ಸಿಟಿಯಲ್ಲಿ 5,000, ಹೌದು, 5,000ಗಿಂತ ಕಡಿಮೆ ಯಾರು ಕೂಡ ಬಾಡಿಗೆ ಕೊಡೋದಿಲ್ಲ. ಅದು ಕೂಡ ಸ್ಟ್ರಿಕ್ಟ್ ಆಗಿರ್ತಾರೆ. 1-2 ತಾರೀಕಿಗೆ ಅವ್ರಿಗೆ ಬಾಡಿಗೆ ಕಟ್ಟಿ ಆಗಬೇಕು. ಇವತ್ತು 20 ತಾರೀಕಿಗೆ ಪೇಮೆಂಟ್ ಆಯ್ತಲ್ಲ, ಹೌದು, ಯಾವ ರೀತಿ ಇರ್ಬೋದು ಅವರ ಲೆಕ್ಕಾಚಾರ ನೋಡಿ. ಅವರ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು, ಫ್ಯಾಮಿಲಿ ಮನೆಯನ್ನು ನಡೆಸಬೇಕು. ಇದು ಆರ್ಥಿಕ ಪರಿಸ್ಥಿತಿ ಅವರಿಗೆ ತುಂಬಾ ಶೋಚನೀಯವಾಗಿದೆ, ಬಹಳ ಕಷ್ಟ ಇದೆ. ಏನೋ ಉತ್ತರ ಕರ್ನಾಟಕದಿಂದ ಅಲ್ಲಿ ಇಲ್ಲಿ ಎಲ್ಲ ಬಂದು ತುಂಬಾ ಅಲ್ಲೇ ತುಂಬಾ ಕಷ್ಟದಲ್ಲಿ ಇರ್ತಾರೆ. ಇಲ್ಲಿ ಬಂದು ಏನೋ ಒಂದು ಆಚೆ ಜೀವನ ನಡೀತದೆ ಅಂತ ಹೇಳಿ ಮಾಡ್ತಿದ್ದಾರೆ.
ನಾರಾಯಣ ಶೆಟ್ರೆ, ನಾವು ಮಹಾನಗರ ಪಾಲಿಕೆಗೆ ನೀವು ಏನು ಮನವಿ ಮಾಡ್ತೀರಿ? ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ ಇಲಾಖೆಯವರು. ಯಾವ ರೀತಿಯ ಮನವಿ ನಿಮ್ಮ ಕಡೆಯಿಂದ ಇಲಾಖೆಗೆ? ನಾವು ಏನು ಪ್ರಾರ್ಥನೆ ಮಾಡುವುದೇನೆಂದರೆ, ಪ್ರಾರ್ಥನೆ ಮಾಡಿ ಮಾಡ್ತಾ ಇಲ್ಲ ಅವರು, ಅದಕ್ಕೆ ಪ್ರಾರ್ಥನೆ ಅಂತ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ. ಈಗ ಕಾರ್ಮಿಕರ ಮೊದಲು ಅವಶ್ಯಕತೆ ಏನಂದರೆ ESI ಮತ್ತು PF. ಅದೆಡೆ ತುಂಬ ಗೊಂದಲ ಇದೆ, ಅದನ್ನು ಕೂಡಲೇ ಸರಿಪಡಿಸಬೇಕು. ಸರಿ. ಉದಾಹರಣೆಗೆ ಒಬ್ಬ ಚಾಲಕ ಡಯಾಲಿಸ್ ಮಾಡಲಿಕ್ಕೆ ಹೋದಾಗ, ಪ್ರತಿ 2 ದಿನಕ್ಕೊಂದ್ಸಲ ಡಯಾಲಿಸ್ ಮಾಡಲಿಕ್ಕೆ ಹೋದಾಗ ನಿಮ್ದು ESI ಬಂದಿಲ್ಲ, ನಿಮ್ಗೆ ಆಗುದಿಲ್ಲ ಅಂತ ಹೇಳಿಕೊಂಡು ವಾಪಸ್ ಕಳಿಸಿದ್ರು. ಅವರು ದುಡ್ಡು ಕಟ್ಟಿ ಮಾಡಬೇಕಾಯ್ತು. ಅದನ್ನು ಈಗ ನಾವು ಗಮನಕ್ಕೆ ತಂದಿದ್ದೇವೆ. ಸರಿ. ಎಷ್ಟು ಸಲ ಆಗುತ್ತೆ ಅಂತ ನೋಡಬೇಕು. ಇನ್ನೊಂದು ಸಂದರ್ಭದಲ್ಲಿ ಒಬ್ಬರ ತಾಯಿ, ಅದು ಸ್ವಚ್ಛತೆದಲ್ಲ, ಇನ್ನೊಂದು ಅದೇ ESI ಇದು ಸರಿ. ಅವರು ತಾಯಿಗೆ ಸೀರಿಯಸ್ ಉಂಟು ಹೇಳಿ ಖಾಸಗಿ ಆಸ್ಪತ್ರೆಗೆ ಹೋದರು. ಅಲ್ಲಿ ಅಡ್ಮಿಟ್ ಆಗಿ ಇಮಿಡಿಯೇಟ್ ಆಪರೇಷನ್ ಮಾಡ್ಬೇಕಂತ ಹೇಳಿದರು. ಸರಿ. ಆಪರೇಷನ್ ಆಯಿತು. ಆಪರೇಷನ್ ಆದಾಗ 4 ಲಕ್ಷ ಕಟ್ಟಿ ಅಂತ ಹೇಳಿದರು. ನಮ್ದು ESI ಉಂಟು ಅಂತ ಹೇಳಿದರೆ ESI ಅದಕ್ಕೆ ಬರುವುದಿಲ್ಲ ಅಂತ ಹೇಳಿದರು. ಅವ್ರದ್ದು ಕರುಳ ಎಂಥದ ಒಂದು ಕ್ಯಾನ್ಸರ ಏನೋ ಕರುಳ ಇದಿತ್ತು, ಕಂಪ್ಲೇಂಟ್ ಇತ್ತು. ಸೊ ಮತ್ತೆ ಅದನ್ನು ನಾವು ಮುಂದೆ ಹೋಗಿ ನೋಡುವಾಗ ಆ ಹಾಸ್ಪಿಟಲು ಅದು ಲಕ್ಸುರಿ ಹಾಸ್ಪಿಟಲ್. ಸರಿ. ಅದಕ್ಕಾಗಿ ಅಲ್ಲಿ ಅದಕ್ಕೆ ಬರುವುದಿಲ್ಲ. ಹೇಗೆ 5 ಸ್ಟಾರ್ ಹೋಟೆಲಲ್ಲಿ ಮಸಾಲೆ ದೋಸೆಗೆ 150, 250 ಇರ್ಬೋದು. ಸಾದಾ ಇಲ್ಲಿ ಆದರೆ 50 ಇರ್ತದೆ. ಇವರಿಗೆ ಗೊತ್ತಿಲ್ಲ, ಪಾಪ ಅಲ್ಲಿ ಹೋದ್ರು. ಈ ಥರ ಆಗ್ತಾ ಇದೆ. ಅದಕ್ಕೆ ಮೊದಲೇ ಆಗಿ ಅವ್ರಿಗೆ ಕಾರ್ಮಿಕರಿಗೆ ಒಂದು ಇದನ್ನು ಕೊಡಬೇಕು, ಏನಂದರೆ ಜ್ಞಾನವನ್ನು ಕೊಡಬೇಕು. ಇಂಥ ಥರ ಹೋಗಬೇಕು, ಈ ಥರ ಹೋಗಬೇಕು ಅಂತ. ಅದು ಯಾವುದೇ ವ್ಯವಸ್ಥೆ ಯಾವುದೇ ಹಾಸ್ಪಿಟಲಲ್ಲಿ ಇಲ್ಲ, ಯಾವುದೇ ಫಲಕಗಳಿಲ್ಲ. ESIಯಲ್ಲಿ ಕೂಡ ಈ ಥರ ಒಂದು ಮಾರ್ಗದರ್ಶನ ಮಾಡುವಂಥ ವ್ಯವಸ್ಥೆ ಇಲ್ಲ. ಅದನ್ನು ಅತ್ಯಂತ ಜರೂರಾಗಿ ಮಾಡಬೇಕು. ಸಹಾಯವಾಣಿ ಅಂತ ಏನಿಲ್ವಾ? ಏನಿಲ್ಲ ಸಹಾಯವಾಣಿ ಏನಿಲ್ಲ. ಹೌದು. ಹಾಗೆಯೇ ನಾವು ಸಂಬಳದ ಬಗ್ಗೆ ಈಗ ಲೇಟಾಗಿ ಬರ್ತದೆ ಅಂತ ಹೇಳಿದ್ದೇವಲ್ಲ, ನಾವು 22-24 ಇಸ್ವಿಯಲ್ಲಿ ಒಂದು ಕೇಸ್ ಹಾಕಿದೆವು. ಆ ಕೇಸು ಈಗ ಮೊನ್ನೆ ನವೆಂಬರ್ 2025ರಲ್ಲಿ DLC ಅವರು, ಡೆಪ್ಟಿ ಲೇಬರ್ ಕಮಿಷನ್ ಅವರು ಆದೇಶ ಮಾಡಿ 1 ತಿಂಗಳವರೆಗೆ 331 ಮಂದಿ ಕಾರ್ಮಿಕರಿಗೆ ನೀವು 1,000 ಪರಿಹಾರ ಕೊಡಬೇಕು ಅಂತ ಹೇಳಿದರು. ಅದಾಗಿ ಈಗ 6 ತಿಂಗಳಾಯಿತು, ಇನ್ನೂ ಅವರಿಗೆ ಪರಿಹಾರ ಸಿಕ್ಕಲಿಲ್ಲ. ಅದಕ್ಕೆ ನಾವು ಈಗ ಮತ್ತೆ DC ಅವರ್ತು ಹೋಗಿದ್ದೇವೆ ಮತ್ತು ಮಾನ್ಯ ಡೆಪ್ಟಿ ಲೇಬರ್ ಕಮಿಷನ್ ಅವರು ರಿಕವರಿಗೆ ಬರೆದಿದ್ದಾರೆ ಜಿಲ್ಲಾಧಿಕಾರಿ ಅವರಿಗೆ. ಬರೆದು ಈಗ 1 ತಿಂಗಳಾಗ್ತಾ ಬಂತು. ಇನ್ನೂ ಅದೇನೂ ಆಗಲಿಲ್ಲ. ಹಾಗೆ ನಾನು ಮುಂಚೆ ಹೇಳಿದೆಲ್ಲ, ಕೊರೋನಾ ಟೈಮಲ್ಲಿ ಕೊರೋನಾ ಆಗಿ ಅವರು ಲಾಕ್ಡೌನ್ ಅಥವಾ ಕೊರೋನಾದ ಟೈಮಲ್ಲಿ ಇದನ್ನು 14 ದಿವಸ ಇದು ಮಾಡಬೇಕಲ್ಲ, ಅದು ಮನೆಯಲ್ಲಿದ್ದರೆ ಸರ್ಕಾರ ನೋಟಿಫಿಕೇಶನ್ ಮಾಡಿ ಅವರಿಗೆ ಸಂಬಳ ಕೊಡಬೇಕಂತ ಹೇಳಿದೆ. ಇವ್ರು ಕೊಟ್ಟಿಲ್ಲ. ಅದನ್ನು 22-23ರಲ್ಲಿ ನಾವು ಕೇಸ್ ಹಾಕಿ ಅದು ಈಗ ಕೊಡಬೇಕಂತ ಬಂದಿದೆ. 2 ತಿಂಗಳಾಯಿತು, ಇನ್ನೂ ಸರ್ಕಾರ ಕೊಟ್ಟಿಲ್ಲ. 3ನೇದು ನಮ್ಮ ರಜೆ ಸಂಬಳ ಅಂತ ಹೇಳಿದಲ್ಲ, 21 ದಿವಸದ್ದು ವರ್ಷಕ್ಕೆ ಅವರಿಗೆ ಸಂಬಳ ಕೊಡಬೇಕು, ರಜಾ ಸಂಬಳ. ಯಾಕಂದರೆ ಅವರು 365 ದಿವಸವೂ ಕೆಲಸ ಮಾಡ್ತಾ ಇದ್ದಾರೆ, ಸ್ವಚ್ಛತೆಯನ್ನು ಮಾಡ್ತಿದ್ದಾರೆ. ಅತ್ಯಂತ ಜರುವಾಗಿ ಮಾಡುವುದರಿಂದ ನಮ್ಮ ನಗರದ ಎಲ್ಲ ಜನರಿಗೆ ಆರೋಗ್ಯದ ದೃಷ್ಟಿಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಅವರು ಒಂದಿನ ಕೆಲಸಕ್ಕೆ ಬರದಿದ್ದರೆ ಏನಾಗುತ್ತೆ ಅಂತ ನಮ್ಗೆ ಎಲ್ರಿಗೂ ಗೊತ್ತಿದೆ. ಇಂಥ ಇದರಲ್ಲಿ 21 ದಿವಸದ್ದು 2017ರಿಂದ ಅವ್ರು ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. 2ನೇದು ಮಾನ್ಯ ಬಸವರಾಜ ಇವರು ಮುಖ್ಯಮಂತ್ರಿ ಆದಾಗ 2,000 ಸಂಕಷ್ಟ ಭತ್ಯೆಯನ್ನು ಮಾನ್ಯ ಮಾಡಿದರು. ಅದನ್ನು ಈಗ ಕೊಡ್ತಾ ಇಲ್ಲ, ಹಾಗೆ ಉಂಟದು. 4ನೇದಾಗಿ ಉಪಹಾರ ಭತ್ಯೆ ಅಂತ ಹೇಳಿದ್ರಲ್ಲ, ನಾಗನಗೌಡರು ಹೇಳಿದರು, ಅದನ್ನು ಇತ್ತೀಚೆಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಅದನ್ನು 2015ರಿಂದ ಕೊಡಬೇಕಾದ್ದನ್ನು 2016ರಿಂದ ಕೊಡಬೇಕಾದ್ದನ್ನು ಇನ್ನೂ ಕೊಟ್ಟಿಲ್ಲ. ಅದನ್ನು ನಾವು ಅದಕ್ಕೆ ಕೇಸ್ ಹಾಕಿದೆವು. ಕೇಸ್ ಈಗ ಕೊನೆಯ ಹಂತದಲ್ಲಿ ಇದೆ. ನೋಡ್ಬೇಕು ಈಗ ಏನಾಗುತ್ತೆ ಅಂತ. ಕೇಸ್ ಆಗಿ ಆರ್ಡರ್ ಆದದನ್ನೇ ಕೊಡ್ತಾ ಇಲ್ಲ, ಇನ್ನೇನು ನೋಡಬೇಕು. ಅದೇ ರೀತಿ ಬಗ್ಗೆ ಕೆಲವು ಸಣ್ಣ ಪುಟ್ಟದು ತುಂಬಾ ತುಂಬಾ ಸಮಸ್ಯೆಗಳು ಇದು ಹೇಳಿಕೊಂಡು ಹೋದ್ರೆ ತುಂಬಾ ಉಂಟು. ಹೌದೌದು, ಹನುಮಂತನ ಬಾಲದಾಗೆ ಬಹಳಷ್ಟು ಉದ್ದ ಇದೆ. ವಾಸ್ತವವಾಗಿ ನಿಮ್ಮ ಜೊತೆ ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರೆದು
ನಿಮ್ಮ ಏನು ಜೀವನದ ಕ್ರಮಗಳು ಯಾವ ರೀತಿ ಇರ್ತದೆ, ಕಾರ್ಮಿಕರ ಸ್ಥಿತಿಗಳಿರ್ತದೆ, ಸಣ್ಣ ಪುಟ್ಟ ಸಮಸ್ಯೆಗಳು ಇರಬಹುದು ತಿಳ್ಕೊಂಡೆ. ಇದು ಸಮಸ್ಯೆಗಳೇ ತುಂಬಿಕೊಂಡಿದೆ, ಯಾವುದೋ ಒಂದು ವೆಲ್ಫೇರ್ ಅನ್ನೋದು ಇಲ್ಲ ಎನ್ನುವಂತಹದ್ದು. ಹಾಗೆ ನಾವೀಗ ಕಾರ್ಯಕ್ರಮ ಮುಗಿಸುವ ಹೊತ್ತು ಅಣ್ಣಪ್ಪ ಅವರು ಒಂದು ಮಾತು ಹೇಳಿ ಕಾರ್ಯಕ್ರಮವನ್ನು. ಓಕೆ ಸರ್, ನಾನು ಆಗೊಂದು ಏನಂತ ಹೇಳಿದರೆ, ಈ ಕಾರ್ಮಿಕರ ಒಂದು ಕೆಲವು ಸಮಸ್ಯೆಗಳನ್ನು ಏನು ರಜೆ ಒಂದು ರಜೆ 2 ರಜೆ ಇದೆ ಆದರೆ ದಯವಿಟ್ಟು ನಾನು ಸೂಪರ್ವೈಸರ್ಗಳಲ್ಲಿ ಕೇಳ್ಕೊಳ್ತೇನೆ, ಅದೇ ರೀತಿ ಕಮಿಷನಲ್ಲಿ ಕೂಡ ಕೇಳ್ಕೊಳ್ತೇನೆ. ಖಂಡಿತ ಏನಂತ ಹೇಳಿದರೆ ಏನು ಸೂಪರ್ವೈಸರ್ನವರು ಅವರು ಕೂಡ ಒಂದು ದುಡಿತ ಕಾರ್ಮಿಕರು ಕೂಡ, ಅವರು ಕೂಡ ಕಾರ್ಮಿಕರೇ. ಕೆಲವರು ಒಳ್ಳೆಯವರಿದ್ದಾರೆ ಸರ್, ಕೆಲವು ಸೂಪರ್ವೈಸರ್ನವರು ಒಳ್ಳೆಯವರಿದ್ದಾರೆ, ಎಲ್ಲರನ್ನೂ ದೂರುವಂಥದ್ದಲ್ಲ. ಕೆಲವರು ತುಂಬ ಕಾರ್ಮಿಕರ ಮೇಲೆ ದೌರ್ಜನ್ಯ ಎಸಗ್ತಿದ್ದಾರೆ. ಅಂಥವರು ದಯವಿಟ್ಟು, ನೀವು ಕೂಡ ಹೊರಗುತ್ತಿಯಲ್ಲಿ ಇರುವವರು, ದಯವಿಟ್ಟು ಕಾರ್ಮಿಕರನ್ನು ಪ್ರೀತಿಯಿಂದ ಕೆಲಸ ಮಾಡಿಸಿ. ಖಂಡಿತವಾಗಿ ಅವರು 1 ಗಂಟೆ ಜಾಸ್ತಿ ಕೆಲಸ ಮಾಡ್ತಾರೆ. ಹಾಗೆ ಎಷ್ಟು ನಾವು ಪ್ರೀತಿ ಕೊಡ್ತೇವೆ ಅಷ್ಟು ಕೆಲಸ ಜಾಸ್ತಿ ಮಾಡ್ತಾರೆ. ಮಾನ್ಯ ಕಮಿಷನರಲ್ಲಿ ನಾನು ಕೂಡ ಕೇಳ್ಕೊಳ್ಳುವಂಥದ್ದು, ದಯವಿಟ್ಟು ಇಂಥ ಕೆಲವು ಕಾರ್ಮಿಕರಿಗೆ ಏನು ದೌರ್ಜನ್ಯ ಆಗ್ತಾ ಉಂಟು ಅದನ್ನು ದಯವಿಟ್ಟು ನಿಲ್ಲಿಸಿ. ನಾವು ಯಾಕೆ ಅಂತ ಹೇಳಿದರೆ, ಕಾರ್ಮಿಕರ ಹಿಂದೆ ಸುಮಾರು ಒಂದು 20 ವರ್ಷದಿಂದ ನಾವು ನೋಡ್ಕೊಂಡು ಬಂದಿದ್ದೇವೆ. ತುಂಬ ಬೇಸರ ಇದೆ ನಮಗೆ ಕಾರ್ಮಿಕರು ಯಾವ ರೀತಿ. ನಾನು ಕೂಡ ಪುತ್ತೂರಲ್ಲಿ ಒಂದು 15 ವರ್ಷ ಈ ತ್ಯಾಜ್ಯ ವಿಲೇವಾರಿಯ ಕೆಲಸವನ್ನು ವಹಿಸ್ಕೊಂಡು ಮಾಡಿಸಿದ್ದೇನೆ. ಅದರ ಬಗ್ಗೆ ನನಗೆ ತುಂಬ ಇದಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅದೊಂದು ಮನವಿ. ಹೌದು, ಕಾರ್ಮಿಕರಿಗೆ ಮಾತ್ರ ಅಂತಲ್ಲ, ಡ್ರೈವರ್ನವರಿಗೂ ಅಷ್ಟೇ, ಹೊರಗುತ್ತಿಗೆಯಲ್ಲಿ ಇರುವಂಥ ಎಲ್ಲರನ್ನು, ಅದೇ ರೀತಿ ನೇರ ಪಾವತಿಯಲ್ಲಿ ಇರುವವರು ಕಾರ್ಮಿಕರನ್ನು ಪ್ರೀತಿಯಿಂದ ನೋಡಿ, ಪ್ರೀತಿಯಿಂದ ಕೆಲಸ ಮಾಡಿ. ನಿಮ್ಮ ಕೆಲಸ 1 ಗಂಟೆ ಜಾಸ್ತಿ ಮಾಡ್ತಾರೆ. ಬಹಳ ಒಳ್ಳೆ ವಿಚಾರಗಳನ್ನು ಒಂದು ಜೋಡಿಸಲಿಕ್ಕೆ ಕರೆ ಕೂಡ ಬಂದಿದೆ. ಅದು ಗ್ರಾಚ್ಯುಟಿ 1972 ಆಕ್ಟ್ ಪ್ರಕಾರ ರಾಜೀನಾಮೆ ಅಥವಾ ಇದಾದ ತಕ್ಷಣ 1 ತಿಂಗಳೊಳಗೆ ಮಾಲಕರು ಗ್ರಾಚ್ಯುಟಿಯನ್ನು ಕೊಡಬೇಕಾದ್ದು. ಸರಿ, ಇದು ಈಗ ನಮ್ಮ ಕಾಂಟ್ರಾಕ್ಟ್ ಮುಗಿದು 24ರಲ್ಲಿ ಮುಗಿದು 25 ಆಯಿತು, 26 ಅರ್ಧ ವರ್ಷ ಆಗಿದೆ. ಸರಿ, ಅವರು ಕೊಟ್ಟಿಲ್ಲ. ಕೊಡೋದಕ್ಕೆ ನಾವು ಕೇಸ್ ಹಾಕಿದ್ದೇವೆ. ಕೇಸ್ ಹಾಕಿ ಆರ್ಡರ್ ಆಗಿದೆ. ಆರ್ಡರ್ ಆದರೆ ಮಾನ್ಯ ನಗರ ಪಾಲಿಕೆ ಅಧಿಕಾರಿಗಳು ಘೋರ ನಿದ್ದೆಯಲ್ಲಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಕಾಂಟ್ರಾಕ್ಟರಿಗೆ 5 ಕೋಟಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮೊದಲೇ ನಾವು 2 ವರ್ಷದಿಂದ ನೋಡಿ ಅವರಿಗೆ ಉಳಿದ ಏನು ಕೊಡ್ಲಿಕ್ಕೆ ಉಂಟು ಅವರ ಕೊಡೋ ಮೊದಲು ನಮ್ಮ ಕಾರ್ಮಿಕದ್ದು ಗ್ರಾಚ್ಯುಟಿ, ರಜೆದು, ಉಪಹಾರ ಭತ್ಯೆ ಎಲ್ಲ ಕೇಸ್ ನಾವು ಹಾಕಿದ್ದೇವೆ. ಅದನ್ನು ಹಿಡಿದು ಕೊಡಬೇಕು ಅವರಿಗೆ, ಎಲ್ಲವನ್ನು ಕೊಡಬಾರ್ದಂತ ಒಂದು 10-16 ಪತ್ರವನ್ನು ನಾವು ಬರೆದಿದ್ದೇವೆ. ಆದರೆ ದಿವ್ಯಲ್ಲಿ ನಿರ್ಲಕ್ಷ್ಯ ಅವರು ಮಾಡಲೇ ಇಲ್ಲ. ಈಗ ಮೊನ್ನೆ ಅದೇ 5 ಕೋಟಿಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಅದರಲ್ಲಿ ಗ್ರಾಚ್ಯುಟಿ ಹಣವನ್ನು ಮೆನ್ಷನ್ ಮಾಡಿದ್ದಾರೆ. ಅವರು ನಿಜವಾಗಿ ಏನು ಮಾಡಬೇಕಿತ್ತಂದರೆ, ಅವರು ಮೂಲ ಮಾಲಕರು ಯಾರು ನಗರ ಪಾಲಿಕೆ, ಅವರು ನಮಗೆ ಡೈರೆಕ್ಟ್ ಆಗಿದ್ರು ಕೊಡಬೇಕಿತ್ತು. ಇಲ್ಲಾಂದರೆ ಅವನನ್ನು ಕರೆದು ಅವರ ಎದುರುಗಡೆ ಅದನ್ನು ಡಿಸ್ಬಸ್ ಮಾಡಬೇಕಿತ್ತು. ಅಲ್ಲ, ಈಗ ನಾವು ನೇರ ಪ್ರಸಾರದಲ್ಲಿ ಬಹಳಷ್ಟು ವಿಚಾರಗಳನ್ನು ಮಾತುಕತೆ ನಡೆಸಿದ್ದೇವೆ. ನೀವು ಹೋಗಿ ಒಳಗಡೆ ಹೋಗಿ ಆಫೀಸಿಗೆ ಹೋಗಿ ಮನವಿ ಕೊಡೋದು, ಮಾತುಕತೆ ಮಾಡೋದು ಒಂದು. ನೇರ ಪ್ರಸಾರದಲ್ಲಿ ಟಿವಿಯಲ್ಲಿ ಮಾತಾಡುವಾಗ ಎಲ್ಲ ಜನರಿಗೆ ಮಾಹಿತಿ ದೊರೆಯೋದು ಮತ್ತೊಂದು. ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಜನಧ್ವನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಫಾಯಿ ಕರ್ಮಚಾರಿಗಳ ಸಮಸ್ಯೆಗಳು ಯಾವುದು ಮತ್ತು ಯಾವ ರೀತಿ ಪರಿಹಾರ ಮಾಡಬೇಕು ಎನ್ನುವ ವಿಚಾರದಲ್ಲಿ ಮಾತಾಡಿದ್ದೇವೆ. ನಾನು ಜನರಲ್ಲಿ ಮನವಿ ಮಾಡೋದು ಏನಂದರೆ, ನಾವು ನಮ್ಮ ಸ್ವಚ್ಛ ನಗರ ಅಂತ ನಾವು ನಮ್ಮ ಬೆನ್ನು ತಟ್ಟುವಕ್ಕಿಂತ ಮುಖ್ಯವಾಗಿ ಕರ್ಮಚಾರಿಗಳ ಹೆಗಲಿಗೆ ಹೆಗಲಾಗಿ ನಾವು ಇರಬೇಕು ಎನ್ನುವಂಥ ಮಾತನ್ನು ನಾನು ನನ್ನ ವೀಕ್ಷಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಪೊರೇಷನಿಗೂ ನಮ್ಮದೊಂದು ಮನವಿ ಏನು ಅಂದರೆ, ಏನು ಸಮಸ್ಯೆಗಳಿದೆ ಮೂಲಭೂತ ಅವರು ಕೇಳಿಕೊಂಡ್ರು ಬೇಡಿಕೊಳ್ತೇವೆ, ಅದು ಅಲ್ಲ, ಅದು ಹಕ್ಕನ್ನು ಅವರು ಕೇಳ್ತಾ ಇದ್ದಾರೆ. ಆ ಹಕ್ಕನ್ನು ಅವರಿಗೆ ಕೊಡುವಂಥ ವ್ಯವಸ್ಥೆಗಳು ಆಗಬೇಕು ಎನ್ನುವಂಥದ್ದು ಈ ನಮ್ಮ ಜನಧ್ವನಿಯ ಮೂಲ ಉದ್ದೇಶ.